ಬಿಸಿ ಬಿಸಿ ಕಾರ್ನ್ ಪಕೋಡ ಅಥವಾ ಜೋಳದ ಪಕೋಡ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ಹಾಯ್, ನಾನಿಲ್ಲಿ ಒಂದು ಜೋಳ ತಗೊಂಡಿದ್ದೇನೆ. ಅದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ಕಡಿಯುವ. ಅದರಲ್ಲಿ ಸ್ವಲ್ಪ ಇಡಿ, ಸ್ವಲ್ಪ ನೀರು ಹಾಕಿ ತರಿಯಾಗಿ ಕಡಿಬೇಕು. ಇದಕ್ಕೆ ಸ್ವಲ್ಪ ಜೋಳ, ಅರ್ಧ ನೀರುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಪುದೀನ, ಕರಿಬೇವು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿ, ಆಯಿತಾ? ಇದಕ್ಕೆ ಸ್ವಲ್ಪ ಕುಟ್ಟಿ ಪುಡಿ ಮಾಡಿದಂತಹ ಕೊತ್ತಂಬರಿ ಬೀಜ, ಸ್ವಲ್ಪ ಜೀರಿಗೆ, ಅರ್ಧ ಕಪ್ಪಿನಷ್ಟು ಕಾರ್ನ್ಫ್ಲವರ್ ಅಥವಾ ಜೋಳದ ಹಿಟ್ಟು, 3-4ರಿಂದ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಹಾಕಬೇಕಂತೇನಿಲ್ಲ, ನಾವಾಗ ಕಡಿಯುವಾಗ ಜೋಳಕ್ಕೆ ನೀರು ಹಾಕಿದ್ದೇವಲ್ಲ, ಅದೇ ಸಾಕಾಗ್ತದೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು. ಈಗ ಎಣ್ಣೆ ಬಿಸಿಯಾಗಿದೆ. ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. ಈಗ ಕಾರ್ನ್ ಪಕೋಡವನ್ನು ಎಣ್ಣೆಗೆ ಹಾಕುವ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಸಾಕು. ತುಂಬ ಚೆನ್ನಾಗಿರುತ್ತೆ ಸಂಜೆಯ ಸ್ನ್ಯಾಕ್ಸಿಗೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ ಇದು, ದೊಡ್ಡವರಿಗೂ ಕೂಡ ಇಷ್ಟ ಆಗುತ್ತೆ. ತುಂಬ ಈಸಿ ರೆಸಿಪಿ, ಒಮ್ಮೆ ಟ್ರೈ ಮಾಡಿ. ಕೆಂಪಗೆ ಬಂದರೆ ಸಾಕು, ಬೇಗ ಬೇಯುತ್ತೆ ಅದು. ನೋಡಿ, ಈ ಥರ ಕೆಂಪಗೆ ಬರಬೇಕು. ನೋಡಿ, ನಮ್ಮ ಈಗ ಕಾರ್ನ್ ಪಕೋಡ, ಜೋಳದ ಪಕೋಡ ರೆಡಿಯಾಗಿದೆ. ನೀವು ಚಟ್ನಿ ಅಥವಾ ಸಾಸ್ ಜೊತೆ, ಕೆಚಪ್ ಜೊತೆ ಕೂಡ ತಿನ್ಬೋದು. ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ.